Welcome to Girisha's Class YouTube channel. Please subscribe my channel for more videos. Let us now discuss about from this video depreciation under section 32 problem solution presented by Girishan, Assistant Professor, Shri R.N. Deshpande Government First Grade College, Mulugund, Gadag District. Problem number 1, KED 2019 question paper problem. The written down value of motor cars owned by Mrs. Sony Travels of Mysore as on 1st April 2019 is as follows. Motor car X rupees 2 lakh, motor car Y rupees 1 lakh, motor car Z rupees 3 lakh. During 2019, motor car Y was sold for rupees 90,000 and a new car B was purchased on 15th November 2019 at rupees 5 lakh and spent rupees 30,000 for its registration. The rate of depreciation is 15%. Compute depreciation on block of motor car for the assessment year 2020-21 and the written down value. ವಿದ್ಯಾರ್ಥಿಗಳೇ, ಈ ಒಂದು ಸೊಲ್ಯೂಷನ್ಗೆ ಹೋಗೋದಕ್ಕೂ ಮುಂಚೆ ನೀವೊಂದು ಈ ಪ್ರಾಬ್ಲಮ್ನ ಸಪ್ರೇಟ್ ಶೀಟಲ್ಲಿ ಬರೆದಿಟ್ಕೊಳ್ಳಿ. ಆ ಟ್ರಾನ್ಸಾಕ್ಷನ್ಸು ಯಾವ ಥರ ನಾವು ಕ್ಯಾಲ್ಕುಲೇಷನ್ ಆಫ್ ಡಿಪ್ರಿಷಿಯೇಷನ್ ಮತ್ತು ರಿಟರ್ನ್ ಡೌನ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡಬೇಕು ಅನ್ನೋದು ಹಾಗೆ ನೋಡ್ಕೊಳ್ತಾ ಹೋಗಿ. Calculation of depreciation and return down value. First, the return down value ಇಲ್ಲಿ ಬ್ಲಾಕ್ ಅಂತ ಹೇಳಿದ್ರೆ ಬ್ಲಾಕ್ 1 ಮೋಟಾರ್ ಕಾರ್ಸು ಇನ್ ದ ಸೇಮ್ ನೇಚರ್ ಆಫ್ ಅಸೆಟ್ಸ್ ಆ್ಯಂಡ್ ಸೇಮ್ ರೇಟ್ ಆಫ್ ಡಿಪ್ರಿಷಿಯೇಷನ್. ನೋಡಿ, ಇಲ್ಲಿ ನೇಚರ್ ಆಫ್ ಅಸೆಟ್ ಅಂತ ಹೇಳಿದ್ರೆ ಮೋಟಾರ್ ಕಾರ್ ಎಕ್ಸು ವೈ ಝೆಡ್ಡು ಈ ಮೂರು ಅಸೆಟ್ಟು ಸೇರಿ ಒಂದು ಬ್ಲಾಕ್ ಆಗುತ್ತೆ. ಯಾವಾಗ ಅಂದರೆ ರೇಟ್ ಆಫ್ ಡಿಪ್ರಿಷಿಯೇಷನ್ನು ಸೇಮ್ ಇದ್ದಂಥ ಸಂದರ್ಭದಲ್ಲಿ ಇಲ್ಲಿ ಒಂದು ಬ್ಲಾಕ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಇನ್ ಕೇಸ್ ರೇಟ್ ಆಫ್ ಡಿಪ್ರಿಷಿಯೇಷನ್ ಏನಾದರೂ ಚೇಂಜಸ್ ಇದ್ದಾಗ ನಾವು ಇನ್ನೂ ಇನ್ನೊಂದು ಬ್ಲಾಕ್ ಆಗಿ ತೊಗೊಳ್ತೀವಿ. ಇಲ್ಲಿ ಅಸೆಟು ಸೇಮ್ ನೇಚರ್ ಆಫ್ ಅಸೆಟ್ಸ್ ಆ್ಯಂಡ್ ಸೇಮ್ ರೇಟ್ ಆಫ್ ಡಿಪ್ರಿಷಿಯೇಷನ್ ಇರೋದ್ರಿಂದ ಮೋಟರ್ ಕಾರ್ ಎಕ್ಸ್ ವೈ ಝೆಡ್ ಈ ಮೂರನ್ನು ಸೇರಿ ನಾವು ಒಂದು ಬ್ಲಾಕ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀವಿ. ಇಲ್ಲಿ ಮೋಟರ್ ಕಾರ್ಸ್ 15%. ರಿಟರ್ನ್ ಡೌನ್ ವ್ಯಾಲ್ಯೂ ಆ್ಯಸ್ ಆನ್ 1st April 2019. ನೋಡಿ, ನಮಗೆ ಪ್ರೀವಿಯಸ್ ಇಯರು 2019-20, ಅಸೆಸ್ಮೆಂಟ್ ಇಯರ್ ಬಂದು 2020-21. ನಮಗೆ ಪ್ರೀವಿಯಸ್ ಇಯರ್ 1st April 2019ಗೆ ರಿಟರ್ನ್ ಡೌನ್ ವ್ಯಾಲ್ಯೂ ಮೂರು ಅಸೆಟ್ಸ್ದು ಎಷ್ಟಿದೆ ಅಂದರೆ ಮೋಟರ್ ಕಾರ್ ಎಕ್ಸ್ rupees 2 lakh, ಮೋಟರ್ ಕಾರ್ ವೈ rupees 1 lakh, ಮೋಟರ್ ಕಾರ್ ಝೆಡ್ rupees 3 lakh. ಈ ಮೂರು ಅಸೆಟ್ಟು ಸೇರಿ ಅಮೌಂಟ್ ಆಫ್ rupees 6 lakh rupees ಆಗುತ್ತೆ. ನಾವು ಈ ಒಂದು ರಿಟರ್ನ್ ಡೌನ್ ವ್ಯಾಲ್ಯೂಗೆ ಆ ಒಂದು ಪ್ರೀವಿಯಸ್ ಇಯರಲ್ಲಿ ಅಂದರೆ 2019-20 ಪರ್ಚೇಸ್ ಮಾಡಿರ್ತಕ್ಕಂಥ ಸೇಮ್ ನೇಚರ್ ಆಫ್ ಅಸೆಟ್ ಇಲ್ಲಿ ಆ್ಯಡ್ ಮಾಡ್ಕೊಳ್ತೀವಿ. ಆ್ಯಡ್ ಆ್ಯಕ್ಚುಯಲ್ ಕಾಸ್ಟ್ ಆಫ್ ಮೋಟರ್ ಕಾರ್ ಬಿ. ಇಲ್ಲಿ ಪ್ರಾಬ್ಲಮಲ್ಲಿ ನೋಡಿ, ಎ ನ್ಯೂ ಕಾರ್ ಬಿ ವಾಸ್ ಪರ್ಚೇಸ್ಡ್ ಆನ್ 15th November 2019 ಅಟ್ rupees 5 lakh. ಇಲ್ಲಿ ನೋಡಿ, ಮತ್ತು ಇನ್ಸ್ಟಾಲೇಷನ್ ಕಾಸ್ಟ್ ನಾವು ಲಾಸ್ಟ್ ವೀಡಿಯೋಸಲ್ಲಿ ಆ್ಯಕ್ಚುಯಲ್ ಕಾಸ್ಟ್ ಅಂದರೆ ಏನು, ಆ ಫಾರ್ಮೇಟ್ ಯಾವ ಥರ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ತೀವಿ, ಡಿಪ್ರಿಷಿಯೇಷನ್ ಅಂದರೆ ಏನು ಅನ್ನೋದು ಲಾಸ್ಟ್ ವೀಡಿಯೋಸಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಲ್ಲಿ ಆ್ಯಕ್ಚುಯಲ್ ಕಾಸ್ಟ್ ಅಂತ ಹೇಳಿದ್ರೆ ಕಾಸ್ಟ್ ಪ್ರೈಸ್ ಪ್ಲಸ್ ಎನಿ ಅದರ್ ಎಕ್ಸ್ಪೆನ್ಸಸ್ ರಿಲೇಟಿಂಗ್ ಟು ದ ಪರ್ಚೇಸ್ ಆಫ್ ದ ಅಸೆಟ್. ಆ ಎಕ್ಸ್ಪೆನ್ಸಸ್ಸನ್ನು ನಾವು ಆ್ಯಡ್ ಮಾಡಿಕೊಂಡ್ರೆ ಅದು ಆ್ಯಕ್ಚುಯಲ್ ಕಾಸ್ಟ್ ಆಗುತ್ತೆ. ಇಲ್ಲಿ ಆ್ಯಕ್ಚುಯಲ್ ಕಾಸ್ಟ್ ಆಫ್ ಮೋಟರ್ ಕಾರ್ ಬಿಯನ್ನು ಪರ್ಚೇಸ್ ಮಾಡಿದ್ದೀವಿ ಯಾವ 2019-20 ಆನ್ ಪ್ರೀವಿಯಸ್ ಇಯರಲ್ಲಿ. ಡೇಟ್ ಬಂದು 15th November 2019. 15th November 2019 ಅಂದರೆ ಆ ವರ್ಷ ನಾವು ಈ ಅಸೆಟನ್ನು ಯೂಸ್ ಮಾಡಿರೋದು ಎಷ್ಟು ದಿವಸ ಅನ್ನೋದು ನೋಡ್ಕೋಬೇಕಾಗ್ತದೆ. ಯಾಕಂದರೆ ಇಲ್ಲಿ 180 ಡೇಸ್ಗಿಂತ ಲೆಸ್ ದೆನ್ ನಾವು ಯೂಸ್ ಮಾಡಿದ್ರೆ ಇಲ್ಲಿ ರೇಟ್ ಆಫ್ ಡಿಪ್ರಿಷಿಯೇಷನ್ ಏನಾಗುತ್ತೆ ಅಂದರೆ 50% ನಾವು ಅಲೋವಬಲ್ ಡಿಪ್ರಿಷಿಯೇಷನ್ ತೊಗೊಳ್ತೀವಿ, 100% ತೊಗೊಳ್ಳೋದಿಲ್ಲ. 180 ಡೇಸ್ಗಿಂತ ನಾವು ಹೆಚ್ಚಿದ್ದಂಥ ಸಂದರ್ಭದಲ್ಲಿ ಮಾತ್ರ ಇಲ್ಲಿ 100% ರೇಟ್ ಆಫ್ ಡಿಪ್ರಿಷಿಯೇಷನ್ ಇಲ್ಲಿ ತೊಗೊಳ್ತೀವಿ. ಇಲ್ಲಿ ಆ್ಯಕ್ಚುಯಲ್ ಕಾಸ್ಟ್ ಆಫ್ ಮೋಟರ್ ಕಾರ್ ಬಿ ಪರ್ಚೇಸ್ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ 15th November 2019. ಕಾಸ್ಟ್ ಪ್ರೈಸ್ ಅಮೌಂಟ್ ಆಫ್ rupees 5 lakh. ಇನ್ಸ್ಟಾಲೇಷನ್ ಎಕ್ಸ್ಪೆನ್ಸ್ ಆಫ್ rupees 30,000 ಫಾರ್ ರಿಜಿಸ್ಟ್ರೇಷನ್ ಫೀಸ್. ಟೋಟಲ್ ಅಮೌಂಟ್ ಆಫ್ rupees 5,30,000. ನಾವೀಗ ಇವೆರಡು ಕಾಸ್ಟ್ ಟೋಟಲ್ ಮಾಡ್ಕೊಳ್ಳೋದಾದರೆ ರಿಟರ್ನ್ ಡೌನ್ ವ್ಯಾಲ್ಯೂ ಪ್ಲಸ್ ಪರ್ಚೇಸಿಂಗ್ ಆಫ್ ದ ಅಸೆಟ್ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ ಟೋಟಲ್ ಅಮೌಂಟ್ ಆಫ್ rupees 11,30,000. ಇದರಲ್ಲಿ ನಾವು ಲೆಸ್ ಸೇಲ್ ಕನ್ಸಿಡರೇಷನ್ ಆಫ್ ಮೋಟರ್ ಕಾರ್ ವೈ. ನೋಡಿ, ಆ ಒಂದು ಬ್ಲಾಕ್ ಆಫ್ ಅಸೆಟಲ್ಲಿ ಯಾವುದಾದ್ರೂ ಅಸೆಟ್ ಸೇಲ್ ಮಾಡಿದರೆ ಇಲ್ಲಿ ನಮಗೆ ಅಂದರೆ ಸೇಲ್ ಕನ್ಸಿಡರೇಷನ್ ನಾವು ಇದನ್ನು ಲೆಸ್ ಮಾಡ್ಕೊಳ್ತೀವಿ. ಲೆಸ್ ಸೇಲ್ ಕನ್ಸಿಡರೇಷನ್ ಆಫ್ ಮೋಟರ್ ಕಾರ್. ಪ್ರಾಬ್ಲಮ್ ನೋಡಿ, ಡ್ಯೂರಿಂಗ್ July 2019 ಮೋಟರ್ ಕಾರ್ ವೈ ವಾಸ್ ಸೋಲ್ಡ್ ಫಾರ್ rupees 90,000.
ನಾವು ಸೇಲ್ ಕನ್ಸಿಡರೇಷನ್ ಆಫ್ ಮೋಟರ್ ಕಾರ್ ವೈ ₹90,000 ಈ ಅಮೌಂಟ್ ಲೆಸ್ ಮಾಡಿಕೊಂಡ್ರೆ ನಮಗೆ ಬರ್ತಕ್ಕಂಥ ಅಮೌಂಟು ರಿಟರ್ನ್ ಡೌನ್ ವ್ಯಾಲ್ಯೂ ಆ್ಯಸ್ ಆನ್ 31st March 2020 ಬಿಫೋರ್ ಡಿಪ್ರಿಷಿಯೇಷನ್ ಅಮೌಂಟ್ ಆಫ್ ₹10,40,000. ಈ ಅಮೌಂಟು ರಿಟರ್ನ್ ಡೌನ್ ವ್ಯಾಲ್ಯೂ ಆ್ಯಸ್ ಆನ್ 31st March 2020 ಬಿಫೋರ್ ಡಿಪ್ರಿಷಿಯೇಷನ್ ಅಮೌಂಟ್ ಎಷ್ಟಿದೆ ಅಂದರೆ $10,40,000 ಇದೆ. ನಾವೀಗ ಡಿಪ್ರಿಷಿಯೇಷನ್ ಚಾರ್ಜ್ ಮಾಡ್ತೀವಿ ಲೆಸ್ ಡಿಪ್ರಿಷಿಯೇಷನ್. ಅದರಲ್ಲಿ ಫಸ್ಟ್ ಒನ್ ನೋಡಿ, ಇಲ್ಲಿ ರಿಟರ್ನ್ ಡೌನ್ ವ್ಯಾಲ್ಯೂ ಆ್ಯಸ್ ಆನ್ 31st March 2020 ಬಿಫೋರ್ ಡಿಪ್ರಿಷಿಯೇಷನ್ ಅಮೌಂಟ್ ಎಷ್ಟಿದೆ ಅಂದರೆ ಅಮೌಂಟ್ ಆಫ್ ₹10,40,000 ಇದೆ. ನಾವು ಡಿಪ್ರಿಷಿಯೇಷನ್ ಮಾಡಬೇಕಾದ್ರೆ ಇಲ್ಲಿ ಆ ಒಂದು ಪ್ರೀವಿಯಸ್ ಇಯರಲ್ಲಿ ಪರ್ಚೇಸ್ ಮಾಡಿರ್ತಕ್ಕಂಥ ಅಸೆಟ್ ಇದೆ ನೋಡಿ, ಏನು ಮೋಟಾರ್ ಕಾರ್ ಬಿ. ಇದನ್ನು ಪರ್ಚೇಸ್ ಮಾಡಿರೋ ಡೇಟ್ ಯಾವುದಿದೆ ಅಂದರೆ 15th November 2019 ಇದೆ. ಅಂದರೆ ಆ ಒಂದು ಪ್ರೀವಿಯಸ್ ಇಯರ್ ಎಲ್ಲಿಗೆ ಎಂಡ್ ಆಗುತ್ತೆ 31st March 2020ಗೆ ಎಂಡ್ ಆಗುತ್ತೆ. ನಾವು ಕೌಂಟಬಲ್ ಮಾಡಿದಾಗ ಲೆಸ್ ದೆನ್ 180 ಡೇಸ್ ಯೂಸ್ ಆಗಿರೋದ್ರಿಂದ ಇಲ್ಲಿ 15% ರೇಟ್ ಆಫ್ ಡಿಪ್ರಿಷಿಯೇಷನಲ್ಲಿ 50% ಅಲೋಬಲ್ ತೊಗೊಳ್ತೀವಿ. ಅಲ್ಲಿ 5,30,000 ಆ ಒಂದು ಪರ್ಚೇಸಿಂಗ್ ಕಾಸ್ಟ್ ಪ್ರೈಸ್ ಎಷ್ಟಿದೆ ಆ ಒಂದು ಅಮೌಂಟ್ ತೊಗೊಳ್ತೀವಿ, ಆ್ಯಕ್ಚುಯಲ್ ಕಾಸ್ಟ್ ಅಮೌಂಟ್ ತೊಗೊಳ್ತೀವಿ. 5,30,000 ಈ 10,40,000ಅಲ್ಲಿ 5,30,000 ಅಮೌಂಟ್ ತೊಗೊಳ್ತೀನಿ. ಅದರಲ್ಲಿ 15% ರೇಟ್ ಆಫ್ ಡಿಪ್ರಿಷಿಯೇಷನ್, ಅದರಲ್ಲಿ 50% ಮಾತ್ರ ಅಲೋಬಲ್ ತೊಗೊಳ್ತೀವಿ. ಯಾಕಂದರೆ ಇಲ್ಲಿ 180 ಡೇಸ್ಗಿಂತ ಕಡಿಮೆ ಈ ಒಂದು ಮೋಟರ್ ಕಾರನ್ನು ಯೂಸ್ ಮಾಡಿದ್ವಿ. ಅಮೌಂಟ್ ಆಫ್ ₹39,750 ಬರುತ್ತೆ. ರಿಮೈನಿಂಗ್ ಬ್ಯಾಲೆನ್ಸ್ ನೋಡಿ 10,40,000ಅಲ್ಲಿ 5,30,000 ಲೆಸ್ ಮಾಡಿಕೊಂಡ್ರೆ ಆನ್ ಪಾಯಿಂಟ್ ಬಿ ಆನ್ ಬ್ಯಾಲೆನ್ಸ್ ರಿಟರ್ನ್ ಡೌನ್ ವ್ಯಾಲ್ಯೂ ₹5,10,000. ಈ 5,10,000ಗೆ ಫುಲ್ ರೇಟ್ ಆಫ್ ಡಿಪ್ರಿಷಿಯೇಷನ್ನ ಅಪ್ಲಿಕಬಲ್ ಆಗುತ್ತೆ. 5,10,000 ಇಂಟು 15% ಅಮೌಂಟ್ ಆಫ್ ₹76,500. ಟೋಟಲ್ ಡಿಪ್ರಿಷಿಯೇಷನ್ ಅಮೌಂಟ್ ಆಫ್ ₹1,16,250. ಈ ಡಿಪ್ರಿಷಿಯೇಷನ್ ಅಮೌಂಟ್ ಲೆಸ್ ಮಾಡಿಕೊಂಡಾಗ ನಮಗೆ ಬರತಕ್ಕಂಥ ಅಮೌಂಟೇ ರಿಟರ್ನ್ ಡೌನ್ ವ್ಯಾಲ್ಯೂ ಆಸ್ ಆನ್ 31st March 2020 ಆಫ್ಟರ್ ಡಿಪ್ರಿಷಿಯೇಷನ್ ಅಮೌಂಟ್ ಆಫ್ ₹9,23,750. ಪ್ರಾಬ್ಲಮ್ ನಂಬರ್ 2 KED 2018 ಕ್ವಶನ್ ಪೇಪರ್ ಪ್ರಾಬ್ಲಮ್ಮು. ಸೊಲ್ಯೂಷನ್ಗೆ ಹೋಗೋದಕ್ಕೆ ಮುಂಚೆ ಪ್ರಾಬ್ಲಮ್ನ ಒಂದು ಶೀಟಲ್ಲಿ ಸಪ್ರೇಟಾಗಿ ಬರೆದಿಟ್ಕೊಳ್ಳಿ. ಆಮೇಲೆ ಸೊಲ್ಯೂಷನ್ ಮಾಡಬೇಕಾದ್ರೆ ಪ್ರಾಬ್ಲಮ್ ನೋಡ್ಕೊಳ್ಳಿ, ಆ ಟ್ರಾನ್ಸಾಕ್ಷನ್ ಯಾವ ಥರ ನಾವು ಎಂಟ್ರಿ ಮಾಡ್ಕೊಳ್ತೀವಿ ಅನ್ನೋದು ಒಂದು ಐಡಿಯಾ ಬರುತ್ತೆ. ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಆಫ್ ಅಸೆಟ್ಸ್ ಆಫ್ XYZ Limited, ಕ್ಯಾಲ್ಕುಲೇಟ್ ದ ಡಿಪ್ರಿಷಿಯೇಷನ್ ಅಲೋವಬಲ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2020-21 ಆ್ಯಂಡ್ ಶೋ ದ ರಿಟರ್ನ್ ಡೌನ್ ವ್ಯಾಲ್ಯೂ ಆ್ಯಸ್ ಆನ್ 31st March 2020. ಇಲ್ಲಿ ಪರ್ಟಿಕ್ಯುಲರ್ಸ್ ಆಫ್ ಅಸೆಟ್ಸ್ ಬಿಲ್ಡಿಂಗ್ X and Y, machinery P and Q, furniture A and B. Return down value on 1st April 2019 amount of ₹4 lakh, ₹2 lakh, ₹1 lakh. Rate of depreciation 10%, 15%, 10%. The company purchased the following assets during the year 2019-20. Building Z on 1st September 2019 for ₹1,50,000. Machinery R on 1st November 2019 for ₹1 lakh. Furniture C on 1st February 2020 for ₹50,000. The company also sold the following assets during the year 2019-20. Building X sold for ₹2 lakh. Machinery Q sold for ₹50,000. Furniture A sold for ₹20,000. The company received the subsidy from the government to purchase the machinery R ₹50,000. ಈಗ ಪ್ರಾಬ್ಲಮ್ ಅಬ್ಸರ್ವ್ ಮಾಡಿ, ಇಲ್ಲಿ ಪರ್ಟಿಕ್ಯುಲರ್ಸ್ ಆಫ್ ಅಸೆಟ್ಸ್ ಅಂತೇಳಿ ಮೂರು ನೇಚರ್ ಆಫ್ ಅಸೆಟ್ಸ್ ಇದೆ. ಒಂದು ಬಿಲ್ಡಿಂಗ್, ಅನದರ್ ಒನ್ ಮಿಷನರಿ, ಅನದರ್ ಒನ್ ಫರ್ನಿಚರ್. ಇಲ್ಲಿ 3 ನೇಚರ್ ಆಫ್ ಅಸೆಟ್ಸ್, 3 ರೇಟ್ ಆಫ್ ಡಿಪ್ರಿಷಿಯೇಷನ್. ಇಲ್ಲಿ ನೇಚರ್ ಆಫ್ ಅಸೆಟ್ಸ್ ಅಂಡ್ ಸೇಮ್ ನೇಚರ್ ಆಫ್ ಅಸೆಟ್ಸ್ ಅಂಡ್ ಇನ್ ದ ಸೇಮ್ ರೇಟ್ ಆಫ್ ಡಿಪ್ರಿಷಿಯೇಷನ್ ಬೇಸಲ್ಲಿ ನಾವು ಬ್ಲಾಕ್ ಆಫ್ ಅಸೆಟ್ಸನ್ನು ಡಿವೈಡ್ ಮಾಡ್ಕೊಳ್ತೀವಿ. ಇಲ್ಲಿ 3 ಅಸೆಟ್ಸ್ ನೇಚರ್ ಆಫ್ ಅಸೆಟ್ಸ್ ಇರೋದ್ರಿಂದ 3 ಬ್ಲಾಕ್ ಅಂತ ನಾವು ಟ್ರೀಟ್ ಮಾಡ್ಕೊಳ್ತೀವಿ. ಬ್ಲಾಕ್ 1 ಬಿಲ್ಡಿಂಗ್ X and Y, ಬಿಲ್ಡಿಂಗ್ ಬ್ಲಾಕ್ 1 ಬಿಲ್ಡಿಂಗ್, ಬ್ಲಾಕ್ 2 ಮಿಷನರಿ, ಬ್ಲಾಕ್ 3 ಫರ್ನಿಚರ್. ಇಲ್ಲಿ ರೇಟ್ ಆಫ್ ಡಿಪ್ರಿಷಿಯೇಷನ್ 10%, 15%, 10% ಇದೆ. ಇಲ್ಲಿ ಫಸ್ಟು ಬ್ಲಾಕ್ 1 ತೊಗೊಳ್ತೀವಿ. ಕ್ಯಾಲ್ಕುಲೇಷನ್ ಆಫ್ ಡಿಪ್ರಿಷಿಯೇಷನ್ ಆ್ಯಂಡ್ ರಿಟರ್ನ್ ಡೌನ್ ವ್ಯಾಲ್ಯೂ ನಾವು ಈಚ್ ಬ್ಲಾಕ್ ವೈಸು ನಾವು ಸಪ್ರೇಟ್ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಬ್ಲಾಕ್ 1 ಯಾವ ತೊಗೊಂಡಿದ್ದೀನಿ ಅಂದರೆ ಬಿಲ್ಡಿಂಗ್ ತೊಗೊಂಡಿದ್ದೀನಿ. ನೇಚರ್ ಆಫ್ ಅಸೆಟ್ಸ್ ಬಿಲ್ಡಿಂಗ್, ರೇಟ್ ಆಫ್ ಡಿಪ್ರಿಷಿಯೇಷನ್ 10%. ಇಲ್ಲಿ ಬಿಲ್ಡಿಂಗ್ ಅಂತ ಹೇಳಿದ್ರೆ 2 ಬಿಲ್ಡಿಂಗ್ ಇದೆ, ಬಿಲ್ಡಿಂಗ್ X ಆ್ಯಂಡ್ Y. ರಿಟರ್ನ್ ಡೌನ್ ವ್ಯಾಲ್ಯೂ ಆ್ಯಸ್ ಆನ್ 1st April 2019. ಈ ಬಿಲ್ಡಿಂಗ್ X ಆ್ಯಂಡ್ Y ಅಮೌಂಟ್ ಎಷ್ಟಿದೆ ನೋಡಿ, ಅಮೌಂಟ್ ಆಫ್ ₹4 lakh ಇದೆ.
ಈ 4 ಲ್ಯಾಕ್ಗೆ ಮತ್ತು ನೋಡಿ 2019-20 ಪರ್ಚೇಸ್ ಮಾಡಿರ್ತಕ್ಕಂಥ ಅಸೆಟ್ ಇದೆ, ಸೇಮ್ ನೇಚರ್ ಆಫ್ ಅಸೆಟಲ್ಲಿ ಬಿಲ್ಡಿಂಗ್ ಝೆಡ್ ಅನ್ನು ಪರ್ಚೇಸ್ ಮಾಡಿದೆ. ಆ್ಯಕ್ಚುಲ್ ಕಾಸ್ಟ್ ಆಫ್ ಬಿಲ್ಡಿಂಗ್ ಝೆಡ್ ಪರ್ಚೇಸ್ಡ್ ಡ್ಯೂರಿಂಗ್ ದ ಪ್ರಿವಿಯಸ್ ಇಯರ್ ಆನ್ 1st September 2019. ಎಷ್ಟಕ್ಕೆ ಪರ್ಚೇಸ್ ಮಾಡಿದ್ದಾರೆ ಅಂದರೆ ಬಿಲ್ಡಿಂಗ್ ಝೆಡ್ ಅಮೌಂಟ್ ಆಫ್ ರುಪೀಸ್ 1,50,000. ಅಲ್ಲಿಗೆ ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ, ಟೋಟಲ್ 4 lakh ಪ್ಲಸ್ 1,50,000 5,50,000 ಆಗುತ್ತೆ. ಇದರಲ್ಲಿ ಅದೇ ವರ್ಷ ಸೇಲ್ ಮಾಡಿದ್ದಾರೆ ನೋಡಿ. ದ ಕಂಪನಿ ಆಲ್ಸೋ ಸೋಲ್ಡ್ ದ ಫಾಲೋಯಿಂಗ್ ಅಸೆಟ್ಸ್ ಡ್ಯೂರಿಂಗ್ ದ ಇಯರ್. ಇಲ್ಲಿ ಬಿಲ್ಡಿಂಗ್ ಎಕ್ಸ್ ಸೇಲ್ ಮಾಡಿದ್ದಾರೆ, ಅಲ್ಲಿಗೆ ಲೆಸ್ ಸೇಲ್ ಕನ್ಸಿಡರೇಷನ್ ಆಫ್ ಬಿಲ್ಡಿಂಗ್ ಎಕ್ಸ್ ಅಮೌಂಟ್ ಆಫ್ ರುಪೀಸ್ 2 lakh rupees ಸೇಲ್ ಮಾಡಿದ್ರು. ಅಲ್ಲಿಗೆ ನಮ್ಗೆ ಬರ್ತಕ್ಕಂಥ ಅಮೌಂಟು ಲೆಸ್ ಮಾಡಿಕೊಂಡ್ರೆ ರಿಟರ್ನ್ ಆನ್ ವ್ಯಾಲ್ಯೂ ಆ್ಯಸ್ ಆನ್ 31st March 2020 ಬಿಫೋರ್ ಡಿಪ್ರಿಷಿಯೇಷನ್ ಅಮೌಂಟ್ ಎಷ್ಟು ಬರುತ್ತೆ, ರುಪೀಸ್ 3,50,000. ರಿಟರ್ನ್ ಆನ್ ವ್ಯಾಲ್ಯೂ ಹಾಗೆ ಕಂಟಿನ್ಯೂ ತೊಗೊಳ್ತೇನೆ. ರಿಟರ್ನ್ ಆನ್ ವ್ಯಾಲ್ಯೂ ಆ್ಯಸ್ ಆನ್ 31st March 2020 ಬಿಫೋರ್ ಡಿಪ್ರಿಷಿಯೇಷನ್ ಅಮೌಂಟ್ ಆಫ್ ರುಪೀಸ್ 3,50,000. ನಾವು ಇವಾಗ ಡಿಪ್ರಿಷಿಯೇಷನ್ ಚಾರ್ಜ್ ಮಾಡ್ತೀವಿ. ಡಿಪ್ರಿಷಿಯೇಷನ್ ಚಾರ್ಜ್ ಮಾಡಬೇಕಾದ್ರೆ ಲೆಸ್ ಡಿಪ್ರಿಷಿಯೇಷನ್ ಬಿಲ್ಡಿಂಗ್ ಅಸೆಟ್ ಯಾವಾಗ ಪರ್ಚೇಸ್ ಮಾಡಿರೋ ಡೇಟ್ ನೋಡ್ಕೋಬೇಕು. ಬಿಲ್ಡಿಂಗ್ ಝೆಡ್ ಪರ್ಚೇಸ್ ಮಾಡಿರೋ ಡೇಟ್ ಯಾವಾಗ ಅಂದರೆ 1st September 2019. ಸೆಪ್ಟೆಂಬರ್ ಅಂತ ಹೇಳಿದ್ರೆ ಅಲ್ಲಿ 180 ಡೇಸ್ಗೆ ಲೆಸ್ ದೆನ್ ಇದೆ, ಮೋರ್ ದೆನ್ ಇದೆ, ಚೆಕ್ ಮಾಡ್ಕೋಬೇಕು. ಸೆಪ್ಟೆಂಬರ್ ಅಂತ ಹೇಳಿದ್ರೆ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಅಂದರೆ 180 ಡೇಸ್ ಆಗುತ್ತೆ. 180 ಡೇಸ್ ಮೋರ್ ದೆನ್ ಇದ್ದಂಥ ಸಂದರ್ಭದಲ್ಲಿ ನಾವು ದ ರಿಟರ್ನ್ ಆನ್ ವ್ಯಾಲ್ಯೂ ಏನಿದೆ ಆ ಅಮೌಂಟಿಗೆ ಫುಲ್ ರೇಟ್ ಆಫ್ ಡಿಪ್ರಿಷಿಯೇಷನ್, ಯಾಕಂದರೆ 100% ಅಲೋಬಲ್ ಡಿಪ್ರಿಷಿಯೇಷನ್ ಕೊಡ್ತೇವೆ. ಇಲ್ಲಿ 180 ಡೇಸ್ ಅಂತ ಹೆಚ್ಚಾಗಿ ಯೂಸ್ ಮಾಡೋದ್ರಿಂದ ನಾವು ಫುಲ್ ರೇಟ್ ಆಫ್ ಡಿಪ್ರಿಷಿಯೇಷನ್ಗೆ ಅಪ್ಲಿಕಬಲ್ ಮಾಡ್ಕೊಳ್ತೀವಿ. ಆ ಒಂದು ಸಂದರ್ಭದಲ್ಲಿ ರಿಟರ್ನ್ ಆನ್ ವ್ಯಾಲ್ಯೂ ಏನಿದೆ ಆ ಅಮೌಂಟಿಗೆ ಫುಲ್ ರೇಟ್ ಆಫ್ ಡಿಪ್ರಿಷಿಯೇಷನ್ ಚಾರ್ಜ್ ಮಾಡ್ತೇವೆ. ದ ರಿಟರ್ನ್ ಆನ್ ವ್ಯಾಲ್ಯೂ ರುಪೀಸ್ 3,50,000 ಇಂಟು 10% ಅಮೌಂಟ್ ಆಫ್ ರುಪೀಸ್ 35,000 ಡಿಪ್ರಿಷಿಯೇಷನ್. ಈ ಡಿಪ್ರಿಷಿಯೇಷನ್ ಅಮೌಂಟ್ ಲೆಸ್ ಮಾಡಿಕೊಂಡಾಗ ನಮಗೆ ಬರ್ತಕ್ಕಂಥ ಅಮೌಂಟು ರಿಟರ್ನ್ ಆನ್ ವ್ಯಾಲ್ಯೂ ಆ್ಯಸ್ ಆನ್ 31st March 2020 ಆಫ್ಟರ್ ಡಿಪ್ರಿಷಿಯೇಷನ್ ಅಮೌಂಟ್ ಆಫ್ ರುಪೀಸ್ 3,15,000. ಈಗ ಬ್ಲಾಕ್ 1 ಯಾವುದು ತೊಗೊಂಡಿದ್ವಿ, ಬಿಲ್ಡಿಂಗ್ ತೊಗೊಂಡ್ವಿ, ಬಿಲ್ಡಿಂಗ್ ಟ್ರೀಟ್ಮೆಂಟ್ ಮುಗಿದಿದೆ. ಈಗ ನೆಕ್ಸ್ಟ್ ಇಲ್ಲಿ ನೋಟ್ ನೋಡಿ, ಬಿಲ್ಡಿಂಗ್ ಝೆಡ್ ಪರ್ಚೇಸ್ಡ್ ಆನ್ 1st September 2019 put to use for more than 180 days during the previous year so that 100% of allowable depreciation is provided. ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಆಫ್ ಡಿಪ್ರಿಷಿಯೇಷನ್ ಆ್ಯಂಡ್ ರಿಟರ್ನ್ ಆನ್ ವ್ಯಾಲ್ಯೂ. ಈಗ ಬ್ಲಾಕ್ 2 ಯಾವ ತೊಗೊಳ್ತೀನಿ ಅಂದರೆ ಮಿಷಿನರಿ ತೊಗೊಳ್ತೇನೆ. ಬ್ಲಾಕ್ 2 ಮಿಷಿನರಿ, ರೇಟ್ ಆಫ್ ಡಿಪ್ರಿಷಿಯೇಷನ್ 15%. ಇಲ್ಲಿ ಮಿಷಿನರಿ 2 ಅಸೆಟ್ಸ್ ಇದೆ, ಪಿ ಆ್ಯಂಡ್ ಕ್ಯೂ. ಈಗ ರಿಟರ್ನ್ ಆನ್ ವ್ಯಾಲ್ಯೂ ಆ್ಯಸ್ ಆನ್ 1st April 2019 ಅಮೌಂಟ್ ಇಷ್ಟಲ್ಲ, ರುಪೀಸ್ 2 lakh ಇದೆ. ದೆನ್ ಆ್ಯಕ್ಚುಲ್ ಕಾಸ್ಟ್ ಆಫ್ ಮಿಷಿನರಿ, ಇಲ್ಲಿ ಆ ಒಂದು ಪ್ರಿವಿಯಸ್ ಇಯರಲ್ಲಿ ಈ ಒಂದು ನೇಚರ್ ಆಫ್ ಅಸೆಟ್ ಮಿಷಿನರಿ ಆರ್ ಅನ್ನೋದು ಪರ್ಚೇಸ್ ಆಗಿದೆ. ದ ಆ್ಯಕ್ಚುಲ್ ಕಾಸ್ಟ್ ಆಫ್ ಮಿಷಿನರಿ ಆರ್ ಪರ್ಚೇಸ್ಡ್ ಡ್ಯೂರಿಂಗ್ ದ ಪ್ರಿವಿಯಸ್ ಇಯರ್ ಎಷ್ಟಕ್ಕೆ ಪರ್ಚೇಸ್ ಮಾಡಿದೆ ಅಂದರೆ ಮಿಷಿನರಿ ಆರ್ 1st November 2019 ಫಾರ್ ರುಪೀಸ್ 1 lakh rupeesಗೆ ಪರ್ಚೇಸ್ ಮಾಡಿದ್ವಿ. ಇಲ್ಲೊಂದು ಪ್ರಾಬ್ಲಮ್ ಅಬ್ಸರ್ವ್ ಮಾಡಿ, ಒಂದು ಸೆಂಟೆನ್ಸ್ ಇದೆ. ದ ಕಂಪನಿ ರಿಸೀವ್ಡ್ ದ ಸಬ್ಸಿಡಿ ಫ್ರಮ್ ದ ಗೌರ್ಮೆಂಟ್ ಟು ಪರ್ಚೇಸ್ ದ ಮಿಷಿನರಿ ಆರ್ ರುಪೀಸ್ 50,000. ನೋಡಿ, ಆ್ಯಕ್ಚುಲ್ ಕಾಸ್ಟ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಕಾಸ್ಟ್ ಪ್ರೈಸಲ್ಲಿ ನಾವು ಒಂದು ಸಬ್ಸಿಡಿ ಅಮೌಂಟ್ ಏನು ಬಂದಿರುತ್ತೆ ಆ ಅಮೌಂಟನ್ನು ನಾವಿಲ್ಲಿ ಲೆಸ್ ಮಾಡ್ಕೊಳ್ತೀವಿ. ಲೆಸ್ ಮಾಡ್ಕೊಂಡಾಗ ಉಳಿದಿರ್ತಕ್ಕಂಥ ಅಮೌಂಟು ನಾವು ಆ್ಯಕ್ಚುಲ್ ಕಾಸ್ಟಾಗಿ ತೊಗೊಳ್ತೀವಿ. ಪರ್ಚೇಸಿಂಗ್ ಪ್ರೈಸ್ ಎಷ್ಟಿದೆ ಅಂದರೆ ಕಾಸ್ಟ್ ಪ್ರೈಸು 1 lakh ಇದೆ, ಅದರಲ್ಲಿ ಸಬ್ಸಿಡಿ ರಿಸೀವ್ಡ್ ಫ್ರಮ್ ಗೌರ್ಮೆಂಟ್ ಅಮೌಂಟ್ ಆಫ್ ರುಪೀಸ್ 50,000 ಇದೆ. ಆ ಅಮೌಂಟ್ ಲೆಸ್ ಮಾಡಿಕೊಂಡಾಗ ನಮಗೆ ಆ್ಯಕ್ಚುಲ್ ಕಾಸ್ಟ್ ಆಫ್ ಮಿಷಿನರಿ ಆರ್ ಎಷ್ಟು ಬರುತ್ತೆ ಅಂದರೆ 50,000 ಮಾತ್ರ ಬರುತ್ತೆ. ಈ ಎರಡು ಅಮೌಂಟು ಟೋಟಲ್ ಮಾಡಿಕೊಂಡ್ರೆ ರುಪೀಸ್ 2 lakh and 50,000 ಅಮೌಂಟ್ ಆಫ್ ರುಪೀಸ್ 2,50,000. ಮತ್ತು ಅದೇ ಒಂದು ವರ್ಷದಲ್ಲಿ ಮಿಷಿನರಿ ಕ್ಯೂ ಸೋಲ್ಡ್ ಆಗಿದೆ ನೋಡಿ. ಮಿಷಿನರಿ ಕ್ಯೂ ಸೋಲ್ಡ್ ಫಾರ್ ರುಪೀಸ್ 50,000 ಲೆಸ್ ಸೇಲ್ ಕನ್ಸಿಡರೇಷನ್ ಆಫ್ ಮಿಷಿನರಿ ಕ್ಯೂ ರುಪೀಸ್ 50,000 ಮೈನಸ್ ಮಾಡಿಕೊಂಡಾಗ ನಮಗೆ ಬರ್ತಕ್ಕಂಥ ವ್ಯಾಲ್ಯೂ ರಿಟರ್ನ್ ಆನ್ ವ್ಯಾಲ್ಯೂ ಆ್ಯಸ್ ಆನ್ 31st March 2020 ಬಿಫೋರ್ ಡಿಪ್ರಿಷಿಯೇಷನ್ ಅಮೌಂಟ್ ಆಫ್ ರುಪೀಸ್ 2 lakh. 2,50,000 50,000 ಸೇಲ್ ಕನ್ಸಿಡರೇಷನ್ ಲೆಸ್ ಮಾಡಿಕೊಂಡ್ರೆ ನಮಗೆ 2 lakh ಬರುತ್ತೆ. ಹಾಗೆ ಕಂಟಿನ್ಯೂ ತೊಗೊಳ್ತೀನಿ ಅಮೌಂಟು. ರಿಟರ್ನ್ ಆನ್ ವ್ಯಾಲ್ಯೂ ಆ್ಯಸ್ ಆನ್ 31st March 2020 ಬಿಫೋರ್ ಡಿಪ್ರಿಷಿಯೇಷನ್ ಅಮೌಂಟ್ ಆಫ್ ರುಪೀಸ್ 2 lakh. ಈಗ ಡಿಪ್ರಿಷಿಯೇಷನ್ ಚಾರ್ಜ್ ಮಾಡ್ತೀವಿ. ಡಿಪ್ರಿಷಿಯೇಷನ್ ಚಾರ್ಜ್ ಮಾಡಬೇಕಾದ್ರೆ ಲೆಸ್ ಡಿಪ್ರಿಷಿಯೇಷನ್ ಫಸ್ಟ್ ನೋಡಿ, ಮಿಷಿನರಿ ಹಾರ್ ಯಾವಾಗ ನಾವು ಪರ್ಚೇಸ್ ಮಾಡಿ ಅಂತ ಹೇಳಿದ್ರೆ 1st November 2019.
ಫಸ್ಟ್ ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ನೋಡಿ ಇಲ್ಲಿ ಲೆಸ್ ದೆನ್ 180 ಡೇಸ್. ಲೆಸ್ ದೆನ್ 180 ಡೇಸ್ ಅಂದಾಗ ಈ 2 ಲ್ಯಾಕಲ್ಲಿ ಮಿಷನರಿ ಆ್ಯಕ್ಚುಯಲ್ ಕಾಸ್ಟ್ ಎಷ್ಟಿದೆ, ಅಮೌಂಟ್ ಆಫ್ ರುಪೀಸ್ 50,000 ಇದೆ. ಮಿಷನರಿ ಆರ್ ರುಪೀಸ್ 50,000. 50,000ಗೆ ನಾವು ರೇಟ್ ಆಫ್ ಡಿಪ್ರಿಷಿಯೇಷನ್ 15%. ಅದರಲ್ಲಿ 50% ಮಾತ್ರ ಅಲೋಬಲ್ ಮಾಡ್ತೀವಿ, ಯಾಕಂದರೆ ಲೆಸ್ ದೆನ್ 180 ಡೇಸ್ ಯೂಸ್ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್. ಅಲ್ಲಿಗೆ ಡಿಪ್ರಿಷಿಯೇಷನ್ ಅಮೌಂಟ್ ಎಷ್ಟಾಗುತ್ತೆ ಅಂದರೆ 3,750 ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಬಿ, ಆನ್ ಬ್ಯಾಲೆನ್ಸ್. ಈಗ 2 ಲ್ಯಾಕ್ ರಿಟರ್ನ್ ಡೌನ್ ವ್ಯಾಲ್ಯೂ ಆಸ್ ಆನ್ 31st ಮಾರ್ಚ್ 2020 ಬಿಫೋರ್ ಡಿಪ್ರಿಷಿಯೇಷನ್ 2 ಲ್ಯಾಕಲ್ಲಿ 50,000 ಮಿಷನರಿ ಆರ್ ಆದರೆ ರಿಮೈನಿಂಗ್ 1,50,000 ಆನ್ ಬ್ಯಾಲೆನ್ಸ್ ರಿಟರ್ನ್ ಡೌನ್ ವ್ಯಾಲ್ಯೂ ರುಪೀಸ್ 1,50,000 ಫುಲ್ ರೇಟ್ ಆಫ್ ಡಿಪ್ರಿಷಿಯೇಷನ್ 15% ಚಾರ್ಜ್ ಮಾಡ್ತೀವಿ, ರುಪೀಸ್ 22,500. ಟೋಟಲ್ ಡಿಪ್ರಿಷಿಯೇಷನ್ ಅಮೌಂಟ್ ಆಫ್ ರುಪೀಸ್, ಅಲೋಬಲ್ ಡಿಪ್ರಿಷಿಯೇಷನ್ ಅಮೌಂಟ್ ಆಫ್ ರುಪೀಸ್ 26,250. ಈ ಅಮೌಂಟ್ ಲೆಸ್ ಮಾಡಿಕೊಂಡಾಗ ನಮಗೆ ರಿಟರ್ನ್ ಡೌನ್ ವ್ಯಾಲ್ಯೂ ಆಸ್ ಆನ್ 31st ಮಾರ್ಚ್ 2020 ಆಫ್ಟರ್ ಡಿಪ್ರಿಷಿಯೇಷನ್ ಅಮೌಂಟ್ ಆಫ್ ರುಪೀಸ್ 1,73,750. Note, machinery are purchased on 1st November 2019, put to use for less than 180 days during the previous year, so that the 50% of allowable depreciation is provided. Point A observe ಮಾಡಿ. Then ಈಗ ಬ್ಲಾಕ್ 1 ಬಿಲ್ಡಿಂಗ್ ಅಸೆಟ್ ಆಗಿದೆ, ಬ್ಲಾಕ್ 2 ಮಿಷನರಿ ಆಗಿದೆ. ನೆಕ್ಸ್ಟ್ ಬ್ಲಾಕ್ calculation of depreciation and return down value. Block 3 furniture, rate of depreciation 10%. Furniture A and B, return down value as on 1st April 2019, amount of rupees 1 lakh. Had actual cost of furniture C, ಇದು ನೋಡಿ, company purchased following the asset during the year. Furniture C on 1st February 2020 ಎಷ್ಟಕ್ಕಂದ್ರೆ amount of rupees 50,000. ಆ ಒಂದು ಆ್ಯಕ್ಚುಯಲ್ ಕಾಸ್ಟನ್ನು ನಾವು ಹ್ಯಾಡ್ ಮಾಡಿಕೊಂಡ್ರೆ ಟೋಟಲ್ ಎಷ್ಟು ಬರ್ತದೆ, ಅಮೌಂಟ್ ಆಫ್ ರುಪೀಸ್ 1,50,000. ಮತ್ತು ಅದೇ ವರ್ಷ ಫರ್ನಿಚರ್ ಎ ಸೇಲ್ ಮಾಡ್ತಿದ್ದಾರೆ ನೋಡಿ, ಅಮೌಂಟ್ ಆಫ್ ರುಪೀಸ್ 20,000 ಲೆಸ್ ಸೇಲ್ ಕನ್ಸಿಡರೇಷನ್ ಆಫ್ ಫರ್ನಿಚರ್ ಎ ಅಮೌಂಟ್ ಆಫ್ ರುಪೀಸ್ 20,000. ರಿಟರ್ನ್ ಡೌನ್ ವ್ಯಾಲ್ಯೂ ಆಸ್ ಆನ್ 31st ಮಾರ್ಚ್ 2020 ಬಿಫೋರ್ ಡಿಪ್ರಿಷಿಯೇಷನ್ ಅಮೌಂಟ್ ಆಫ್ ರುಪೀಸ್ 1,30,000. ಇಲ್ಲಿ 1,50,000 ಅಲ್ಲಿ ಸೇಲ್ ಕನ್ಸಿಡರೇಷನ್ ಅಮೌಂಟ್ ರುಪೀಸ್ 20,000 ಲೆಸ್ ಮಾಡ್ಕೊಂಡ್ರೆ 1,30,000 ಬಿಫೋರ್ ಡಿಪ್ರಿಷಿಯೇಷನ್ ರಿಟರ್ನ್ ಡೌನ್ ವ್ಯಾಲ್ಯೂ. ನಾನು ಅಮೌಂಟನ್ನು ತೊಗೊಳ್ತೇನೆ ಮತ್ತು ಅಮೌಂಟ್ ಕಂಟಿನ್ಯೂ ಮಾಡ್ಕೊಳ್ತೇನೆ. ರಿಟರ್ನ್ ಡೌನ್ ವ್ಯಾಲ್ಯೂ ಆಸ್ ಆನ್ 31st ಮಾರ್ಚ್ 2020 ಬಿಫೋರ್ ಡಿಪ್ರಿಷಿಯೇಷನ್ ಅಮೌಂಟ್ ಆಫ್ ರುಪೀಸ್ 1,30,000. ದೆನ್ ಲೆಸ್ ಡಿಪ್ರಿಷಿಯೇಷನ್ ಮಾಡಬೇಕಾದ್ರೆ ಆ ಫರ್ನಿಚರ್ ಸಿ ಯಾವಾಗ ಪರ್ಚೇಸ್ ಮಾಡಿರುತ್ತೆ ಅಂದರೆ 1st February 2020 ಅಂದರೆ ಲೆಸ್ ದೆನ್ 180 ಡೇಸ್ ಅಂತ ಹೇಳಿದ ಸಂದರ್ಭದಲ್ಲಿ 50% ರೇಟ್ ಆಫ್ ಡಿಪ್ರಿಷಿಯೇಷನ್ ಅಲೋಬಲ್ ಆಗುತ್ತೆ. ಅಲ್ಲಿ ಪಾಯಿಂಟ್ ಎ, ಫರ್ನಿಚರ್ ಸಿ ರುಪೀಸ್ 50,000, ಈ 1,30,000 ಫರ್ನಿಚರ್ ಸಿ ಕಾಸ್ಟ್ ಆ್ಯಕ್ಚುಯಲ್ ಕಾಸ್ಟ್ ವ್ಯಾಲ್ಯೂ ಎಷ್ಟಿದೆ 50,000 ಇಂಟು 10% ರೇಟ್ ಆಫ್ ಡಿಪ್ರಿಷಿಯೇಷನ್ ಇಂಟು 50% ಅಲೋಬಲ್ ಮಾಡ್ತೀವಿ, ರುಪೀಸ್ 2,500. ಈ 1,30,000 50 ಲೆಸ್ ಮಾಡಿಕೊಂಡ್ರೆ ಆನ್ ಬ್ಯಾಲೆನ್ಸ್ ರಿಟರ್ನ್ ಡೌನ್ ವ್ಯಾಲ್ಯೂ ರುಪೀಸ್ 80,000. ಅದಕ್ಕೆ ಫುಲ್ ರೇಟ್ ಆಫ್ ಡಿಪ್ರಿಷಿಯೇಷನ್ ಚಾರ್ಜ್ ಮಾಡ್ತೇವೆ. 80,000 ಇಂಟು 10% ಅಮೌಂಟ್ ಆಫ್ ರುಪೀಸ್ 8,000. ಟೋಟಲ್ ಡಿಪ್ರಿಷಿಯೇಷನ್ ಅಮೌಂಟ್ ಆಫ್ ರುಪೀಸ್ 10,500. ಈ 1,30,000 ಅಲ್ಲಿ 10,500 ಲೆಸ್ ಮಾಡಿಕೊಂಡ್ರೆ ನಮಗೆ ರಿಟರ್ನ್ ಡೌನ್ ವ್ಯಾಲ್ಯೂ ಆಸ್ ಆನ್ 31st ಮಾರ್ಚ್ 2020 ಆಫ್ಟರ್ ಡಿಪ್ರಿಷಿಯೇಷನ್ ಅಮೌಂಟ್ ಆಫ್ ರುಪೀಸ್ 1,19,500. Note, furniture C purchased on 1st February 2020, put to use for less than 180 days during the previous year, so that the 50% of allowable depreciation is provided. Thank you for taking the time to watch my presentation. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.